ಸೊಲ್ಮೆಲೋ ನಮ್ಮ ಕುಡ್ಲ ತುಳು ವಾರ್ತೆಲೋ ಯಾನ್ ಸುರೇಖಾ ಶೆಟ್ಟಿ ಐತೇನಿತ ಮಲ್ಲ ಸುದ್ದಿಲೋ ಕುಡ್ಲದ ಎಜೆ ಆಸ್ಪತ್ರೆ ಬೊಕ್ಕ ಸಂಶೋಧನಾ ಕೇಂದ್ರದ ನಿಲೆಟ್ಟು ಜೋಕ್ಲೆಗ್ ಪುಟ್ಟುಡ್ದೆ ಉಪ್ಪುನ ಹೃದಯ ಸೀಕದ ಬಗೆಟ್ ಜಾಗೃತಿ ವಾರಾಚರಣೆ ಉಪನ್ಯಾಸ ಕಾರ್ಯಕ್ರಮ ಉದಿಪನ ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ಸ್ ಅಸೋಸಿಯೇಷನ್ ದಕ್ಷಿಣ ಕನ್ನಡ ವಿಭಾಗದ ನಿಲೆಟ್ಟು ಕುಡ್ಲಡ್ ಆಂಬ್ಯುಲೆನ್ಸ್ ಲೋಕಾರ್ಪಣೆ ಕೊರೋನಾ ಪೊರ್ತುಡು ಆಂಬ್ಯುಲೆನ್ಸ್ ಡ್ರೈವರ್ಲು ಸಂದಾಯನ ಸೇವೆನು ಮದಪುನಂಚ ಇಜ್ಜಿ ವೇದವ್ಯಾಸ್ ಕಾಮತ್ ತುಳುನಾಡ ಭೂತಾರಾಧನೆ ಬೋಳೂರು ಜಾರಂದಯ ಸಾನದ ವರ್ಷಾದಿ ಜಾತ್ರೆಡ್ ಸಾರ ಜುಮಾದಿ ಬಂಟ ಬೊಕ್ಕ ಕಾಂತೇರಿ ಜುಮಾದಿ ಬಂಟ ನೇಮ ಅಣ್ಣಪ್ಪ ಪಂಜುರ್ರಿ ನೇಮದ ಪೊರ್ಲು ಜೋಕುಲಿಗ್ ಪುಟ್ಟುಡ್ದೆ ಉಪ್ಪುನ ಹೃದಯ ಸೀಕದ ಬಗೆಟ್ ಕುಡ್ಲ ಕುಂಟಿಕಾನದ ಎಜೆ ಆಸ್ಪತ್ರೆಡ್ ಜಾಗೃತಿ ವಾರಾಚರಣೆ ನಡೆತುಂಡು ಬುಧವಾರ ಜಾಗೃತಿ ಉಪನ್ಯಾಸ ಕಾರ್ಯಕ್ರಮ ಅಟ್ಟನೆ ಆದಿತ್ತಂಡ್ ಆಸ್ಪತ್ರೆದ ವೈದ್ಯಕೀಯ ಮುಖ್ಯಸ್ಥರು ಡಾ ಪ್ರಶಾಂತ್ ಮಾರ್ಲಾ ಬೊಕ್ಕ ಡಾ ಸಂತೋಷ್ ಶೋನ್ಸ್ ಉಪನ್ಯಾಸ ಕಾರ್ಯಕ್ರಮನು ಉದಿಪನ ಮಲ್ತಿರು ಕುಡ್ಲದ ಕುಂಟಿಕಾನಡುಪ್ಪುನ ಎಜೆ ಆಸ್ಪತ್ರೆ ಬೊಕ್ಕ ಸಂಶೋಧನಾ ಕೇಂದ್ರಡು ಜೋಕ್ಲಿಗ್ ಪುಟ್ಟುನಗನೆ ಉಪ್ಪುನ ಹೃದಯ ಸೀಕದ ಬಗೆಟ್ ಫೆಬ್ರವರಿ 7-14 ಒಂಜಿ ವಾರ ಜಾಗೃತಿ ವಾರಾಚರಣೆ ನಡೆತೊಂದುಂಡು ಬುಧವಾರ ಜಾಗೃತಿ ಉಪನ್ಯಾಸ ಕಾರ್ಯಕ್ರಮ ಅಟ್ಟನೆ ಮಲ್ತದಿತ್ತಿರು ಎಜೆ ಆಸ್ಪತ್ರೆ ಬೊಕ್ಕ ಸಂಶೋಧನಾ ಕೇಂದ್ರದ ವೈದ್ಯಕೀಯ ಮುಖ್ಯಸ್ಥರು ಡಾ ಪ್ರಶಾಂತ್ ಮಾರ್ಲಾ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ದ ಈ ದುಂಬುದ ಗುರುಕಾರ್ಯರು ಅಂಚನೆ ಎಜೆ ವೈದ್ಯಕೀಯ ಕಾಲೇಜು ಪೀಡಿಯಾಟ್ರಿಕ್ಸ್ ವಿಭಾಗದ ಪ್ರೊಫೆಸರ್ ಬೊಕ್ಕ ವಿಭಾಗ ಮುಖ್ಯಸ್ಥರು ಡಾ ಸಂತೋಷ್ ಸೋನ್ಸ್ ಇತ್ತದು ಕಾರ್ಯಕ್ರಮನು ಓದಿಪನ ಮಲ್ತಿರು ನಿರ್ದೇಶಕರು ಡಾ ಅಮಿತ್ ಮಾರ್ಲಾ ಸಲಹೆಗಾರರು ಕಾರ್ಡಿಯೋಥೊರೆಸಿಕ್ ಸರ್ಜನ್ ಡಾ ಜಯಶಂಕರ್ ಮಾರ್ಲಾ ಸಲಹೆಗಾರರು ಇಂಟರ್ನ್ಯಾಷನಲ್ ಕಾರ್ಡಿಯೋಲಾಜಿಸ್ಟ್ ಡಾ ಬಿ ಮಂಜುನಾಥ್ ಸಲಹೆಗಾರರು ಪೀಡಿಯಾಟ್ರಿಕ್ಸ್ ಕಾರ್ಡಿಯೋಲಾಜಿಸ್ಟ್ ಡಾ ಪ್ರೇಮ್ ಆಳ್ವ ವೈದ್ಯರು ಕಲ್ಪಾವನಕಲು ವಿದ್ಯಾರ್ಥಿಗಳು ಪಾಲ್ಗೊಂಡಿರು ಡಾ ಸಂತೋಷ್ ಸೋನ್ಸ್ ಉಪನ್ಯಾಸ ಕೊರದು ಜೋಕ್ಲಿನ ಜನ್ಮಜಾತ ಹೃದಯ ಸೀಕ್ ಬಗೆಟ್ ಜಾಗೃತಿ ಮೂಡವನ ಕೆಲಸ ಮಲ್ತಂದು ಪುನಕ್ ಮೆಚ್ಚುಗೆ ತಿರುಪಾಯಿರು offering cardiac surgery in many parts of India. I think the patients or the society as such need not go very far. I think we can say AJ Hospital was one of the first pioneer institute in this region. We were offering cardiac surgery. I think we were fortunate to have Dr. Prem Alva. I would say he was father of pediatric cardiology in this part of our state. And he was popularized, he went around and he was able to offer, and even for the poor patients in our AJ IMS side, he was offering free service of doing, whether it was whether giving his advice for this patient. We are really happy and indebted to you, Dr. Prem. ಡಾ ಪ್ರೇಮ್ ಆಳ್ವ ಪಾತೆರ್ದು ಜೋಕ್ಲೆ ಪ್ರಾಯುಡೆ ಪುಟ್ಟುಡ್ದೆ ಉಪ್ಪುನ ಹೃದಯ ಸೀಕ್ಳಿನ ಗುರ್ತು ಮಲ್ಪುನ ಬೊಕ್ಕ ಮರ್ತು ಕೊರ್ಪುನ ಬಗೆಟ್ ತಿರುಪಾಯಿರು ಜನ್ಮಜಾತ ಹೃದಯ ಸೀಕ್ ಜಾಗೃತಿ ವಾರಾಚರಣೆ ಬಗೆಟ್ ಫೆಬ್ರವರಿ 13 ಜೋಕ್ಲಿನ ಹೃದಯ ಸೀಕ್ ಧರ್ಮದ ಪರೀಕ್ಷೆ ಶಿಬಿರ ಅಟ್ಟನೆ ಮಲ್ತದಿರು ದುಡಿ ನೀಲಿ ವರ್ಣಗು ತಿರ್ಗುಣ ಅಪಗಪಗ ದಮ್ಮು ಕಟ್ಟುಣ ಕಮ್ಮಿ ಉನ್ಪಿನಿ ತಿನ್ಪಿನಿ ತೂಕ ಹೆಚ್ಚಾವಂದೆ ಉಪ್ಪುನಿ ಹೃದಯ ಸಮಸ್ಯೆ ಉಪ್ಪುನ ಜೋಕುಲು ಈ ಶಿಬಿರಡು ಪಾಲ್ದೆತುನಲಿಂದ ಡಾ ಪ್ರಶಾಂತ್ ಮಾರ್ಲಾ ತೆರಿಪಾದಿರು How do we know a particular child has congenital heart disease or may have some symptoms of that? Firstly, we have recurrent respiratory infections. We all know that all children and babies will get fever, cough. Yes, that's true. But they will not get it very frequently, like say once a month or twice a month. And sometimes the infections go on for many days. In that situation, they may have a congenital heart disease. Secondly, in spite of a good appetite, the baby is not gaining weight. And babies are feeding difficulty, they are feeding intermittently, unable to feed well at the breast. Excessive sweating over the forehead, especially indoors, and even when the fan is on, the baby is still sweating a lot, which the parents are not able to explain. Some of them with cyanotic heart disease, when the baby cries, the lips and the extremities become blue. And of course, older children, the symptoms are a little different. They have difficulty playing with the other children, they may get tiredness, fatigue, syncope, chest pain, etc. ಬಿಜೆಪಿ ನಾಯಕೆ ಬೆದ್ರದ ಜಗದೀಶ್ ಅಧಿಕಾರಿ ಬಿರ್ವಿರಿಗು ಕೋಟಿ ಚೆನ್ನೈರಿಗು ಬೊಕ್ಕ ಬಿಜನಾರ್ದನ ಪೂಜಾರಿಯರಿಗು ಒಟ್ರಾಸಿ ನೆರ್ದು ಪಾತಿರದು ಇತ ಅವಲು ಮೂಲು ಮಾಪು ನಟ್ಟು ನಂಚ ಆತಂಡು
ಅಂಗಾರೆ ಜಗದೀಶ್ ಅಧಿಕಾರಿ ಕೆಲ್ಲಪುತ್ತಿಗಿದ ಪಿರಾಕ್ತ ಕ್ಷೇತ್ರ ಭೂತರಾಜಗುಡ್ಡೆದ ಧರ್ಮರಸು ಕೊಕ್ಕಿನಂತಾಯ ಕೊಡಮಂದಾಯ ದೈವಸ್ಥಾನ ಬೊಕ್ಕ ಬ್ರಹ್ಮ ವೈದರ್ಕಳ ಗರುಡಿಗೂ ಪೋದು ತಪ್ಪು ಕಾಣಿಕೆ ಪಾಡ್ದು ಮಾಪು ನಟ್ಟೊಂದಿರು. ಕೋಟಿ ಚೆನ್ನೈರ ಬೊಕ್ಕ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಾದ ಪುನಃ ಜನಾರ್ದನ ಪೂಜಾರಿಳಿಗ್ ಒಟ್ಟಾಶಿ ಪಾತಿರ್ದು ನೆರ್ದು ಭಾರಿ ಓದಂಟಗ ಕಾರಣ ಆದಿತ್ತಿನ ಬಿಜೆಪಿ ನಾಯಕೆ ಜಗದೀಶ್ ಅಧಿಕಾರಿ ಮಾಪು ನಟ್ಟೊನ್ನಂಚ ಆತಂಡು. ಅಂಗಾರೆ ಕೆಲ್ಲಪುತ್ತಿಗೆದ ಪಿರಾಕದ ಕ್ಷೇತ್ರ ಭೂತರಾಜಗುಡ್ಡೆದ ಧರ್ಮರಸು ಕುಕ್ಕಿನಂತಾಯ ಕೊಡಮಣಿತಾಯ ದೈವಸ್ಥಾನ ಬ್ರಹ್ಮ ಬೈದರ್ಕಳ ಗರೋಡಿಗೂ ಭೇಟಿ ಕೊರ್ನ ಜಗದೀಶ ಅಧಿಕಾರಿ ತಪ್ಪು ಕಾಣಿಕೆ ಪಾಡ್ದು ಮಾಪು ನಟ್ಟೊಂಡಿರು. ಮಾಪು ನಟ್ಟೊನ್ನೆರ್ದು ಬೊಕ್ಕ ಸುದ್ದಿ ಮಾಧ್ಯಮಗಳನ್ನ ಒಟ್ಟುಗು ಪಾತಿರ್ದು ತಾನು ಇಂಚಿಪ ಪಂಡಿನ ಪಾತೊರಲೆರ್ದು ಬಿರ್ವೆರೆ ಸಮುದಾಯ ಜನಾರ್ದನ ಪೂಜಾರಿಯರಿಗೂ ಅರಿನ ಅಭಿಮಾನಿಲೆಗೂ ಬೇನೆ ಆತಂಡು. ತನ್ನ ಪಾತಿರಡ್ದು ಉಂಡಾಯಿನ ಓದಂಟುಗು ಕೋಟಿ ಚೆನ್ನೈಯರ್ನ ಗರೋಡಿಗೆ ಬತ್ತದ ಮಾಪು ನಟ್ಟೊಂದು ತಪ್ಪು ಕಾಣಿಕೆ ಪಾಡ್ದು ಮಾತಾ ಓದಂಟಲೇನು ಅಕೇರಿ ಮಲ್ಪೆರೆ ನಿರ್ಧಾರ ದೆತ್ತೊಂದೆ. ನನ್ನ ಬೇಗ ಜನಾರ್ದನ ಪೂಜಾರಿಲೇನ ಇಲ್ಲಡೆ ಪೋದು 2 ಲಕ್ಷ ಮೇಕೆನ್ವೆ ಅವೆತ ಒಟ್ಟುಗೂ ಕುದ್ರೋಳಿ ಬೊಕ್ಕ ಗೆಜ್ಜಿಗಿರಿ ಕ್ಷೇತ್ರಗೂ ಪೋದು ತಪ್ಪು ಕಾಣಿಕೆ ಸಂದಾದು ಮಾಪು ನಟ್ಟೊನ್ವೆ ಪಂದು ಜಗದೀಶ್ ಅಧಿಕಾರಿ ಮಾಧ್ಯಮಳಿಗೂ ಪಂಡಿರು. ಪುರಾತನ ಕೆಲ್ಲಪುತ್ತಿಗೆದ ಎಂಗಲ ಮನೆ ತನ್ನೋಡು ನಡತೊಂದು ಬೈದನಂಚಿದನ ಅಂಚೆನೆ ಈ ಐವೇರು ಮಾಯಗಾರನ ನಡೆಕ್ ಬೈದೆ ಬ್ರಹ್ಮ ಬೈದೇರ್ಲೆಗ್ ಯಾನ್ ಮಲ್ದನ ತಪ್ಪು ಗಾತ್ರ ಯಾನ್ ಮಲ್ದನ ಪಾತಿರದ ತಪ್ಪು ಗಾತ್ರ ಜನಾರ್ದನ ಪೂಜಾರಿಗೆ ಮನಸ್ಸಿಗೆ ಬೇಜಾರಾತನ ವಿಚಾರಡು ಯಾನ್ ಆ ದೈವಲ್ ಹಿಡಿದು ಮಿತ್ತಿ ಏರ್ಲಜ್ಜಿ ಆ ದೈವಲ್ನ ಸ್ಥಾನ ಹೋಗಿ ಬರ್ತದು. ಕೋಟಿ ಚೆನ್ನೈಯರಿಗೆ ಎನ್ನ ಕೈ ಕಾಣಿಕಿನ ಪಾಡ್ದೆ ಒಂದು ಪವಿತ್ರ ಜಾಗ ಅಂಚೆನೆ ಆ ದೈವಲ ಹಿಡ್ದು ದೇವರ ಹಿಡ್ದು ಮಿತ್ತು ಏರ್ಲಜ್ಜಿ ಅವತ್ತಂದೆ ನನ್ನ ತುಂಬದ ದಿನೊಟ್ಟು ಕೋಟಿ ಚೆನ್ನೈಯರ್ನ ಮೂಲ ಸ್ಥಾನಗಳ ಗೆಜ್ಜೆಗಿರಿಗಳ ಪೋದು ಗೋಕರ್ಣಾತೀಶ್ವರ ಟೆಂಪಲ್ಗಳ ದೇವಸ್ಥಾನಗಳ ಪೋದು ಎನ್ನ ಕೈ ಕಾಣಿಕೆ ಪಾಡ್ದು ಯಾನ್ ಮಲ್ದನಂಚಿಂದ ನಾ ಪಾತೆರಡು ತಪ್ಪುನು ಮಾಪಿ ಮಲ್ಪೊಡೊಂದು ದೇವರೆಡ ನಟೊಂದು ಅಂಚೆನೆ ನಮ್ಮನ ಸಹೋದರ ಬಿಲ್ಲವ ಬಂಧುಲೆಗ್ ಮನಸ್ಸಿಗೆ ಬೇಜಾರಾದ ಆತನೇನು ನಾನು ಮನ್ನಿಸಾವಡೊಂದು ಪಂದು ಈ ಸಂದರ್ಭಡು ಈ ವಿಚಾರನು ಇಡೇಗೆ ಮುಗಿಪೋಡು ಪುನಃ ಎನ್ನ ಕಳಕಳಿದ ಮನವಿ. ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ಸ್ ಆರ್ಗನೈಸೇಷನ್ ದಕ್ಷಿಣ ಕನ್ನಡ ವಿಭಾಗದ ನಿಲೆಟ್ಟು ಆಂಬ್ಯುಲೆನ್ಸ್ ಲೋಕಾರ್ಪಣೆದ ಕಾರ್ಯಕ್ರಮ ಕುಡ್ಲಾ ಪುರಭವನದ ಪಿದೈ ನಡೆತಂಡು. ಶಾಸಕರು ವೇದವ್ಯಾಸ್ ಕಾಮತ್ ಕಾರ್ಯಕ್ರಮವನ್ನು ಉದಿಪನ ಮಲ್ತಿರು. ಮೇಯರ್ ದಿವಾಕರ್ ಪಾಂಡೇಶ್ವರ್ ಪಾಲ್ದೆ ತೊಂಡಿರು. ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ಸ್ ಆರ್ಗನೈಸೇಷನ್ ದಕ್ಷಿಣ ಕನ್ನಡ ವಿಭಾಗದ ನಿಲೆಟ್ಟು ಆಂಬ್ಯುಲೆನ್ಸ್ ಲೋಕಾರ್ಪಣೆ ಕಾರ್ಯಕ್ರಮ ಕುಡ್ಲದ ಪುರಭವನದ ಪರಿಸರಡು ನಡೆತಂಡು. ಶಾಸಕರು ವೇದವ್ಯಾಸ ಕಾಮತ್ ಕಾರ್ಯಕ್ರಮ ಉದೀಪನ ಮಲ್ತಿರು. ಮೇಯರ್ ದಿವಾಕರ್ ಪಾಂಡೇಶ್ವರ ಬೊಕ್ಕ ಬಿನ್ನರ್ ಅಸೋಸಿಯೇಷನ್ ಸದಸ್ಯರು ಪಾಲ್ದೊಂಡಿರು. ವೇದವ್ಯಾಸ ಕಾಮತ್ತೇರು ಪಾತಿರ್ದು ಆಂಬ್ಯುಲೆನ್ಸ್ ಡ್ರೈವರ್ಲು ಒವ್ವೇ ಸಂದರ್ಭಡ್ಲ ಪೋಡ್ಯಾಂದೆ ಕೆಲಸ ಮಲ್ತದೇರು. ಕೊರೋನಾದ ಪೊರ್ತುಡ್ಲ ಅಕುಲು ಸಂದಾಯನ ಸೇವೆನು ಮರಪುನಂಚ ಸ್ಕೂಲ್ ಟ್ರಿಪ್ ಸೇರ್ನಂಚ ಒವ್ವೇ ಡ್ರೈವರ್ಲು ತನುಕುಲಿನ ಸೇವೆಡು ಕಪ್ಪು ಬೊಟ್ಟ ದಾಂತಿನಂಚ ಕೆಲಸ ಮಲ್ಪುನವು ಇಡೀ ಜಿಲ್ಲೆಗೆ ಪೆರ್ಮೆ ಪಂದು ಪಂಡಿರು. ಅವರು ಮಾಡುವಂಥ ಪ್ರತಿಯೊಂದು ಕಾರ್ಯಕ್ರಮಗಳು ಅಲ್ಲಲ್ಲಿ ಅವರು ಅನುಭವಿಸುವಂಥ ಕಷ್ಟಗಳು ಇದೆಲ್ಲದಕ್ಕೆ ನಾನು ಚಾಲಕನಾಗಿ ಅವರೊಂದಿಗೆ ನಿರಂತರದಲ್ಲಿ ಸಂಪರ್ಕದಲ್ಲಿದ್ದೇನೆ. ನನ್ನ ಕೈಯಿಂದ ಪ್ರಾಮಾಣಿಕವಾಗಿ ಸಹಕಾರವನ್ನು
ಕೇಂದ್ರ ಸರ್ಕಾರ ತೈಲ ಬೆಲೆ ಏರಾಯ್ನೆಕ್ ಎದುರಾದ ಬುಧವಾರ ಸೋಷಿಯಲ್ ಡೆಮಾಕ್ರೆಟಿಕ್ ಟ್ರೇಡ್ ಯೂನಿಯನ್ ಕೂಡ್ಲ ನಗರ ಸಮಿತಿದ ನಿಲೆಟ್ ಮಿನಿ ವಿಧಾನಸೌಧದ ಎದುರು ಪ್ರತಿಭಟನೆ ನಡೆದಿದೆ. ಖಾಲಿ ಗ್ಯಾಸ್ ಸಿಲಿಂಡರ್ ಬೊಕ್ಕ ಕನಕ್ ದುಂಬು ದೀದ್ ಪ್ರತಿಭಟನೆಗಾರರು ಏವ್ರ ತೋಜಾಯಿರು. ಕೇಂದ್ರ ಸರ್ಕಾರ ತೈಲ ಬೆಲೆ ಏರಾಯ್ನೆಕ್ ಇರೋದ ತೋಜಾದು ಬುಧವಾರ ಸೋಷಿಯಲ್ ಡೆಮಾಕ್ರೆಟಿಕ್ ಟ್ರೇಡ್ ಯೂನಿಯನ್ ಕುಡ್ಲ ನಗರ ಸಮಿತಿದ ನಿಲೆಟ್ ಕುಡ್ಡದ ಮಿನಿ ವಿಧಾನಸೌಧದ ಎದುರು ಪ್ರತಿಭಟನೆ ಅಟ್ಟನೆ ಮಲ್ತದಿತ್ತಿರು. ಈ ಪೊರ್ತುಡು ಪ್ರತಿಭಟನೆಗಾರರು ಕೇಂದ್ರ ಸರ್ಕಾರಗೂ ಧಿಕ್ಕಾರ ಘೋಷಣೆ ಲೆತ್ತಿರು. ಖಾಲಿ ಗ್ಯಾಸ್ ಸಿಲಿಂಡರ್ ಬೊಕ್ಕ ಕನೆಕ್ಷನ್ ದುಂಬುದೀದು ತನ್ಕುರೆನ ಏವ್ರ ತೋಜಾಯಿರು. ಎಸ್ಡಿಟಿ ಯೂನಿಯನ್ ನಗರ ಸಮಿತಿ ಗುರುಕಾರ್ಯರು ಮಜೀದ್ ಉಳ್ಳಾಲ್, ಜಿಲ್ಲಾ ಕಾರ್ಯಂತರು ಅನ್ವರ್ ಸಾದತ್ ಬಜತ್ತೂರು, ರಾಜ್ಯ ಕಾರ್ಯಂತರು ಶರೀಫ್ ಪಾಂಡೇಶ್ವರ್, ನಾಸಿರ್ ಉಲಾಯ್ಬೆಟ್ಟು, ಟ್ರೇಡ್ ಯೂನಿಯನ್ ಸುರತ್ಕಲ್ ಘಟಕದ ಇಬ್ರಾಹಿಂ ಪಾಲ್ಗೊಂಡರು. ಆರ್ಥಿಕ ಸಂಕಷ್ಟಕ್ಕೊಳಗಾದಂತಹ ಜನರು ಚೇತರಿಸಿಕೊಳ್ಳುತ್ತಿರುವಂತಹ ಇಂದಿನ ಸನ್ನಿವೇಶದಲ್ಲಿ ಕೇಂದ್ರ ಸರ್ಕಾರ ಬರೆಯಿಂದ ಮೇಲೆ ಬರೆಯಲಿದು ಇಲ್ಲಿನ ಜನರನ್ನು ಇನ್ನಷ್ಟು ಸಂಕಷ್ಟಕ್ಕೀಡು ಮಾಡುವಂತಹ ಸಂದರ್ಭದಲ್ಲಿ ಸೋಷಿಯಲ್ ಡೆಮಾಕ್ರೆಟಿಕ್ ಟ್ರೇಡ್ ಯೂನಿಯನ್ ವತಿಯಿಂದ ಈಗಾಗಲೇ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಹಲವು ಕಡೆಗಳು ನಾವು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳುತ್ತಾ ಇದ್ದೇವೆ. ಮಾತ್ರವಲ್ಲ, ಇಂದಿನ ಈ ಸನ್ನಿವೇಶದಲ್ಲಿ ಅಗತ್ಯ ಬೆಲೆ ಏರಿಕೆಯನ್ನು ಜನರು ಮಾತಾಡಬಾರದು, ಜನರು ಚರ್ಚಿಸಬಾರದೆಂದು ಹೇಳಿ ವಿವಿಧ ಬೇರೆ ಬೇರೆ ರೀತಿಯಲ್ಲಿ ಈಗಾಗಲೇ ಕೇಂದ್ರ ಸರ್ಕಾರ ಭಾವನಾತ್ಮಕಗಳನ್ನು ವಿಷಯಗಳನ್ನು ಈಗಾಗಲೇ ತೆಗೆದುತ್ತಾ ಇದ್ದಾರೆ. ಸಿಎ ಫೌಂಡೇಶನ್ ಸಿಎ ಇಂಟರ್ಮೀಡಿಯೇಟ್ ಬೊಕ್ಕ ಸಿಎ ಫೈನಲ್ ಪರೀಕ್ಷೆಡು ಆಳ್ವಾಸ್ ಪದವಿ ಕಾಲೇಜು ವಿದ್ಯಾರ್ಥಿಗಳು ವಿಶೇಷ ಸಾಧನೆ ತೋಚಾದಿರು. ಇಂಟರ್ಮೀಡಿಯೇಟ್ ಪರೀಕ್ಷೆಡು ಒಲ್ವಿಟಾ ಆನ್ಸಿಲಾ ಡಿಸೋಜಾ ಅಖಿಲ ಭಾರತ ಮಟ್ಟದ ಟಾಪ್ 5 ಸ್ಥಾನಲೆಡು 11ನೇ ರ್ಯಾಂಕ್ ದೇಯ್ದೆರೆಂದು ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಗುರುಕಾರ್ಯರು ಡಾಕ್ಟರ್ ಎಂ ಮೋಹನ್ ಆಳ್ವೆರು ಸುದ್ದಿಕೂಟಡು ತೆರಪಾದಿರು. ಸಿಎ ಫೌಂಡೇಶನ್ ಸಿಎ ಇಂಟರ್ಮೀಡಿಯೇಟ್ ಬೊಕ್ಕ ಸಿಎ ಫೈನಲ್ ಪರೀಕ್ಷೆಡು ಆಳ್ವಾಸ್ ಪದವಿ ಕಾಲೇಜು ವಿದ್ಯಾರ್ಥಿಗಳು ವಿಶೇಷ ಸಾಧನೆ ಮಲ್ತದಿರು. ಸಿಎ ಇಂಟರ್ಮೀಡಿಯೇಟ್ ಪರೀಕ್ಷೆಡು ಆಳ್ವಾಸ್ ಕಾಮರ್ಸ್ ಪ್ರೊಫೆಷನಲ್ ವಿಭಾಗದ ಒಲ್ವಿಟಾ ಆನ್ಸಿಲಾ ಡಿಸೋಜಾ ಅಖಿಲ ಭಾರತ ಮಟ್ಟದ ಟಾಪ್ 5ನೇ ಸ್ಥಾನಲೆಡು 11ನೇ ರ್ಯಾಂಕ್ ಪಡೆತೆರೆಂದು ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಗುರುಕಾರ್ಯರು ಡಾಕ್ಟರ್ ಎಂ ಮೋಹನ್ ಆಳ್ವೆರು ತೆರಪಾದಿರು. ಆಳ್ವಾಸ್ದ ಶೈಕ್ಷಣಿಕ ದತ್ತದೆತೊನ್ನ ಯೋಜನೆದಡಿಟ್ಟು ಒಲ್ವಿಟಾ ಪಿಯುಸಿ ಬರವು ಕಲ್ತದಿತ್ತಿದ್ದು ಇತ್ತೆ 2ನೇ ಪಿಯುಸಿ ಕಲ್ತೊಂದುಲ್ಲೆರು. ಆಳ್ವಾಸ್ಡು ಪಿಯುಸಿ ಕಲ್ತಿನ ಒಲ್ವಿಟಾ ವಾಣಿಜ್ಯ ವಿಭಾಗಡು ರಾಜ್ಯಗೂ ಸುರೂತ ಸ್ಥಾನ ಪಡೆತಿರು. ಗ್ರೂಪ್ 1 ಬೊಕ್ಕ 2 ಪರೀಕ್ಷೆಡ್ಲ ಒಂಜೇ ಪ್ರಯತ್ನಡು ಪಾಸಾತಿರು. ಎನ್ಮನುದೆಟ್ಟು ಆಜಿನುತ 55 ಮಾರ್ಕ್ ದೇಯ್ತಿರು. ಸಿಎ ಇಂಟರ್ಮೀಡಿಯೇಟ್ ಪರೀಕ್ಷೆಡು ಆಳ್ವಾಸ್ ಕಾಲೇಜ್ ಗ್ರೂಪ್ 1 ಬೊಕ್ಕ ಗ್ರೂಪ್ 2 ವಿಭಾಗಡು 23.53% ಪಾಸಾತಂಡು. ಸಿಎ ಅಕೇರಿದ ಪರೀಕ್ಷೆಡು ಆಳ್ವಾಸ್ ಕಾಲೇಜಿದ ಬಿಕಾಂ ಪರ ವಿದ್ಯಾರ್ಥಿಲಾಯ್ನ ಚೈತ್ರ, ಪ್ರಿಯಾ, ಅಜಯ್ ಕೃಷ್ಣ, ಅಕ್ಷತಾ 8 ಮಾರ್ಕ್ ದೆತ್ತದು ಪಾಸಾತಿರು. ಸಿಎ ಫೌಂಡೇಶನ್ ಪರೀಕ್ಷೆಡು ಆಳ್ವಾಸ್ ಪಿಯು ಕಾಲೇಜು 5.2% ಪಾಸ್ ಆತನೆಂದು ಡಾಕ್ಟರ್ ಎಂ ಮೋಹನ್ ಆಳ್ವೇರು ಮಾಹಿತಿ ಕೊಡ್ತಿರು. ಈ ಪರೀಕ್ಷೆಯಲ್ಲಿ ಆಳ್ವಾಸ್ ಪದವಿ ಪೂರ್ವ ಕಾಲೇಜಿನ 60 ವಿದ್ಯಾರ್ಥಿಗಳಲ್ಲಿ 40 ವಿದ್ಯಾರ್ಥಿಗಳು ತೇರ್ಗಡೆಯಾಗಿ 5 ವಿದ್ಯಾರ್ಥಿಗಳು ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆಯಾಗಿ ಈ ಪರೀಕ್ಷೆಯಲ್ಲಿ ದೇಶದ ಒಟ್ಟು ಫಲಿತಾಂಶವು 35% ಆಗಿದ್ದು ಆಳ್ವಾಸ್ ಪದವಿ ಪೂರ್ವ ಕಾಲೇಜಿನ ಫಲಿತಾಂಶ 66.66% ದೇಶದಲ್ಲಿ ಇದು ಅತ್ಯುನ್ನತವಾದಂಥ ಫಲಿತಾಂಶವಾಗಿರ್ತದೆ, 35.3%. ಆದರೆ ನಮ್ಮ ಪದವಿ ಪೂರ್ವ ಕಾಲೇಜಿನ ರಿಸಲ್ಟ್ ನಮ್ಮದು 66.66%. ನಮ್ಮ ಎರಡೂ ರಿಸಲ್ಟ್ಗಳು ಕೂಡ 60% ಮೇಲೆ ಬಂದದ್ದು ನಮಗೆ ಬಹಳ ಒಂದು ಖುಷಿಯನ್ನು ತಂದು ಕೊಟ್ಟಿದೆ. ಮತ್ತು CA ಇಂಟರ್ಮೀಡಿಯೇಟ್ ಅಂದರೆ ಪರೀಕ್ಷೆಯಲ್ಲಿ ನಾನು ಹೇಳಿದಂಥ ಆ ಎರಡೂ ಸೇರಿಸಿ ಕೂತ್ಕೊಳ್ಳುವಂಥ ಪರೀಕ್ಷೆಯಲ್ಲಿ ಇವತ್ತು ಆಳ್ವಾಸಿನ ಒಲ್ವಿಟಾ ರಾಷ್ಟ್ರ ಮಟ್ಟದಲ್ಲಿ 19ನೇ ಸ್ಥಾನವನ್ನು ಪಡೆದಿದ್ದಾರೆ. ರಾಷ್ಟ್ರದಲ್ಲಿ 19ನೇ ಸ್ಥಾನ. ಕಳೆದ ನವೆಂಬರ್ನಲ್ಲಿ ನಡೆದ CA ಇಂಟರ್ಮೀಡಿಯೇಟ್ ಪರೀಕ್ಷೆಯಲ್ಲಿ ಕಾಮರ್ಸ್ ಪ್ರೊಫೆಷನಲ್ ವಿಭಾಗದ ಒಲ್ವಿಟೋ ಅನ್ಸಿಲ್ಲಾ ಡಿಸೋಜಾ ಸ್ಥಾನಗಳಲ್ಲಿ 19ನೇ ರ್ಯಾಂಕ್ ಪಡೆದಿದ್ದಾರೆ. ಗ್ರೂಪ್ 1 ಮತ್ತು ಗ್ರೂಪ್ 2 ಎರಡೂ ಪರೀಕ್ಷೆಯಲ್ಲಿ ಒಂದೇ ಪ್ರಯತ್ನದಲ್ಲಿ ಉತ್ತೀರ್ಣರಾಗಿದ್ದುಕೊಂಡು 800ರಲ್ಲಿ 655 ಅಂಕಗಳನ್ನು ಗಳಿಸಿದ್ದಾರೆ. ಒಲ್ವಿಟಾ ಆಳ್ವಾಸಿನ ಶೈಕ್ಷಣಿಕ ದತ್ತು ಸ್ವೀಕಾರ ಯೋಜನೆಯಡಿಯಲ್ಲಿ PUC ಶಿಕ್ಷಣ ಪೂರೈಸಿದ್ದು ಪ್ರಸ್ತುತ ದ್ವಿತೀಯ ಬಿಕಾಂ ಪದವಿಯಲ್ಲಿ ಓದ್ತಿದ್ದಾರೆ. ಫ್ರೀ ಎಜುಕೇಷನಲ್ಲಿ ಓದ್ತಾ ಇದ್ದಾರೆ ದತ್ತು ಸ್ವೀಕಾರದಲ್ಲಿ.
ಕುಡ್ಲ ಬೆದ್ರ ರಾಷ್ಟ್ರೀಯ ರಾಜಮಾರ್ಗ 4 ಸಾಲು ಮಾರ್ಗ ಆದು ಅಭಿವೃದ್ಧಿ ಮಲ್ಪುನಗ ಜಾಗೆ ಕೊರ್ಪುನಕ್ಲಿಗ್ ಅನ್ಯಾಯ ಆವಂದನಚ ಕ್ರಮ ದೆತೊನಡು ಕಾಯ್ದೆ ಕಲಂ 26/1 ಏತ ಅಡಿಟ್ ಭೂಮಿದ ಬಿಲೆ ನಿಗಂಟು ಮಲ್ತದು ಭೂ ಮಾಲೀಕರಿಗೆ ಅನ್ಯಾಯ ಆವಂದನಂಚ ಕ್ರಮ ದೆತೊನ್ಯರೆ ಒತ್ತಾಯ ಮಲ್ಪುವಂದು ಭೂ ಮಾಲೀಕರನ ಹೋರಾಟ ಸಮಿತಿ ಕುಲಶೇಖರದ ಪದಾಧಿಕಾರಿಗಳು ಸುದ್ದಿಕೂಟಡು ಪಂತಿರು ಕುಡ್ಲ ಬೆದ್ರ ರಾಷ್ಟ್ರೀಯ ರಾಜಮಾರ್ಗಗೂ ಸಾಲು ಮಾರ್ಗ ಮಲ್ಪರೆಗಾದು ಭೂಸ್ವಾಧೀನ ಮಲ್ತದು ಅಕೇರಿದ ಅಧಿಸೂಚನೆಯನ್ನು ರಾಷ್ಟ್ರೀಯ ರಾಜಮಾರ್ಗ ಕಾಯ್ದೆ ಕಲಂ 3 ಅಡಿಟ್ ಪಿದಾಡ್ಪದಿರು ಈ ಬಗೆಟ್ಟು ಬುಧವಾರ ಕುಡ್ಲದ ಪತ್ರಿಕಾ ಭವನಡು ಜಾಗೆದ ಯಜಮಾನರಿನ ಹೋರಾಟ ಸಮಿತಿ ಸುದ್ದಿಕೂಟ ಅಟ್ಟನೆ ಮಲ್ತಿದ್ದಿರು ಸಮಿತಿದ ಸದಸ್ಯರು ಮಾಜಿ ಕಾರ್ಪೊರೇಟರ್ ಮರಿಯಮ್ಮ ಥಾಮಸ್ ಪಾತಿರದು ಯೋಜನಾ ನಿರ್ದೇಶಕರು ರಾಷ್ಟ್ರೀಯ ರಾಜಮಾರ್ಗ ಪ್ರಾಧಿಕಾರ ಕುಡ್ಲ ಮೇರು 2020 ಡಿಸೆಂಬರ್ 23 ವಿಶೇಷ ಭೂಸ್ವಾಧೀನ ಅಧಿಕಾರಿಯರಿಗೆ ಅಕೇರಿದ ಅವಾರ್ಡ್ ತಯಾರು ಮಲ್ತನೆನು ಪಿರಕೊರ್ದು ಮಾರಾಟ ಬೆಲೆ ನಿಗಂಟು ಮಲ್ಪುನಗ 12.25 ಸೆಂಟ್ಸ್ದ ಮಾರ್ಕೆಟ್ ಬೆಲೆಯನ್ನು ಲೆಕ್ಕಗೂ ದೆತ್ತನೊಂದೆ ಸೆಂಟ್ರಲ್ ವ್ಯಾಲ್ಯೂಯೇಷನ್ ಕಮಿಟಿದ ನಿರ್ದೇಶನನ್ನು ಪಾಲನೆ ಮಲ್ತೊಂದು ಅವಾರ್ಡಿನ ತಯಾರು ಮಲ್ತದು ಸಂದಾಯರ ತೆರಿಪಾಯಿನಂಚ ವಿಶೇಷ ಭೂಸ್ವಾಧೀನ ಅಧಿಕಾರಿಲು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಲಿನ ಅಭಿಪ್ರಾಯಕ್ಕೆ ನಾವು ತೆರೆದು ಬೈದಿದೆ ಜಿಲ್ಲಾಧಿಕಾರಿಲು ಡಿಸೆಂಬರ್ 21 ರಾಷ್ಟ್ರೀಯ ರಾಜಮಾರ್ಗ ಬೆಂಗಳೂರು ಪ್ರಾದೇಶಿಕ ಅಧಿಕಾರಿಗೆ ಓಲೆ ಬರೆದಿತ್ತದು ಈರು ಸೂಚನೆ ಕೊರ್ನಂಚ ಬೆಲೆ ನಿಗಂಟು ಮಲ್ತಡ ಭೂ ಮಾಲೀಕರಿಗೆ ಹೆಚ್ಚಿಗೆ ನಷ್ಟ ಆಪುಡು ಅಂಚದು RFCTLARR ಆಕ್ಟ್ 2013 ಕಲಂ 26 ಅಡಿಟ್ ಮಾರ್ಕೆಟ್ ಬೆಲೆ ನಿಗಂಟು ಮಲ್ತದು ಕ್ರಮ ದೆತ್ತೊನಡೊಂದು ಕೇಂಡೊಂದಿರಿಂದ ಮರಿಯಮ್ಮ ಥಾಮಸ್ ಪಂಡೇರು ಲೈಕ್ 19 ಲಕ್ಷ ಇದ್ದದ್ದು 7 ಲಕ್ಷಕ್ಕೆ ಬಂದು ನಿಂತಿದೆ. ಫಸ್ಟ್ 19 ಲಕ್ಷಕ್ಕೆ ನಮ್ಮ ಇದು ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್ ರೆಕಮೆಂಡ್ ಮಾಡಿ ಕಳಿಸಿದ್ರು. ಇಲ್ಲಿ ಈ ವಿಲೇಜಿಗೆ ಇಷ್ಟು 19 ಕೋಟಿ, ಸೊ 19 ಕೋಟಿ ಆಗ್ತದೆ ಅಂತ ಹೇಳಿ ವ್ಯಾಲ್ಯೂಯೇಷನ್ ಮಾಡಿ ಕಳಿಸಿದ್ರು ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್. ಅದನ್ನು ಅವರು ರಿಟರ್ನ್ ಕಳಿಸಿದ್ರು, ಇದನ್ನು ನೀವು ಕಮ್ಮಿ ಮಾಡಿ ಕಳಿಸಿಕೊಡಿ ಅಂತ. ಸೊ ಅದು ಅವರ ರೇಟ್ ಪ್ರಕಾರ ಈಗ ಏನು ಕಮ್ಮಿ ಮಾಡಿ ಕಳಿಸಿಕೊಡಬೇಕು ಅಂತ ಹೇಳೋನು PWD ರೇಟ್ ಇರಬೇಕು ಅದು. ಬಟ್ ಅದನ್ನು ಕಳಿಸಿಕೊಡುವಾಗ 19 ಕೋಟಿ ಇದ್ದದ್ದು 7 ಕೋಟಿಗೆ ಮುಟ್ಟಿತ್ತು. ರಾಷ್ಟ್ರೀಯ ರಾಜಮಾರ್ಗ ಪ್ರಾಧಿಕಾರ ಜಮೀನ್ ಸ್ವಾಧೀನ ಮಲ್ಪೆರೆ ಕೇಂದ್ರಿತಿದ್ದು ಸಕ್ಷಯ ಪ್ರಾಧಿಕಾರ ಬೊಕ್ಕ ವಿಶೇಷ ಭೂ ಸ್ವಾಧೀನಾಧಿಕಾರಿಗಳಿಗೆ ಅವಾರ್ಡ್ ರಚನೆ ವಿಚಾರಡು ಒವ್ವೇ ನಿರ್ದೇಶನ ಕೋರಿಯರೆ ಅವಕಾಶ ಇಜ್ಜಂದು ನಡೆದ ಅವರ ವಿಶೇಷ ಭೂ ಸ್ವಾಧೀನ ಅಧಿಕಾರಿಗಳು ಜಮೀನ್ದ ಬೆಲೆ ನಿಗಂಟು ಮಲ್ಪೆರೆ ಸ್ವತಂತ್ರ ಅಧಿಕಾರ ಹೊಂದುದು ಪುನೆದಾವರ ಕಾಯ್ದೆ ಕಲಂ 26/1 ಏತ ಅಡಿಟ್ ಭೂಮಿದ ಬೆಲೆ ನಿಗಂಟು ಮಲ್ತದು ಭೂ ಮಾಲೀಕರಿಗೆ ಅನ್ಯಾಯ ಆವಂದನಂಚ ಕ್ರಮ ದೆತ್ತೊನೆರೆ ಒತ್ತಾಯ ಮಲ್ಪುವಂದು ಮರಿಯಮ್ಮ ಥಾಮಸ್ ಪಂಡೇರು ಭೂಮಾಲಕರ ಹೋರಾಟ ಸಮಿತಿ ಕುಲಶೇಖರದ ಪದಾಧಿಕಾರಿಗಳು ಸುದ್ದಿಕೂಟಡಿದ್ದರು. ಕೋಟಿ ಚೆನ್ನೈಯರಿಗೂ ಬೆರುಬೆರುಗು ಅಪಮಾನ ಮಲ್ತದು ಪಾತೆರ್ ನಡೆದು ಬೊಕ್ಕ ಇತೆ ಬಿಜೆಪಿ ನಾಯಕಿ ಜಗದೀಶ್ ಅಧಿಕಾರಿ ಮಾಪು ನಟ್ಟೊಂದುಲೆರು ಆಂಡ ಕಾಂಗ್ರೆಸ್ ನಾಯಕಿ ಪ್ರತಿಭಾ ಕುಳಾಯಿ ಕೂಡ ಏವ್ರ ತೋಜಾದಿರು ಆರು ಫೇಸ್ಬುಕ್ ಲೈವ್ ಇಡು ಪಾತಿರದು ಅಧಿಕಾರಿ ಜನಾರ್ದನ ಪೂಜಾರಿಯರನ ಕಾರು ಪತ್ತದು ಮಾಪು ನಟ್ಟೊಡೊಂದು ಒತ್ತಾಯ ಮಲ್ತದಿರು. ಬಿರ್ವೆರ್ನ ಬಗೆಟ್ ಜಗದೀಶ್ ಅಧಿಕಾರಿ ಬೊಚ್ಚಾಂದಿನ ಮಾತಾ ಪಂಡಿನ ಈಚಾರೊಳಿಗೂ ಸಂಬಂಧಪಟ್ಟದು ಮಾಪು ಕೇಂಡಿನ ಬೆರಿಕೆ ಕಾಂಗ್ರೆಸ್ ನಾಯಕಿ ಪ್ರತಿಭಾ ಕುಳಾಯ್ ಕೂಡ ಅಧಿಕಾರಿ ವಿರುದ್ಧ ಏವ್ರ ತೋಜಾದಿರು. ಫೇಸ್ಬುಕ್ ಲೈವ್ ಪಾತ್ರನ ಪ್ರತಿಭಾ ಕುಳಾಯ್ ಜಗದೀಶ್ ಅಧಿಕಾರಿ ಪಂಡಿನಂಚ ಕ್ಷಮೆ ಕೇಂದ್ರ ನನ ಜನಾರ್ದನ ಪೂಜಾರಿಯರ್ನ ಕಾರಿಗೂ ಬೂರ್ದು ಕ್ಷಮೆ ಕೇನೋಡು ಸತ್ಯೋಗು ಜಗದೀಶ್ ಅಧಿಕಾರಿ ಚಾಪ್ಟರ್ ಮುಗಿದುಂಡು ಬಿರ್ವೆರ್ ಮಾತೆನ್ಲಾ ತೆರಿದೆರು ನರಮಾನೆ ತಪ್ಪು ಮಲ್ಪುನ ಇತ್ತಿನವೆ ಅಧಿಕಾರಿಗೂ ಏರ್ಲಾ ಉಪದ್ರ ಮಲ್ಪೆರ ಬಲ್ಲಿ ತಾನು ಪಂಡಿನಂಚ 1 ಲಕ್ಷ ರೂಪಾಯಿ ಕೊರಿಯರೆ ತಯಾರುಲ್ಲೆ ಗೆಜ್ಜಿಗಿರಿ ಕ್ಷೇತ್ರಗೂ ದೇಣಿಗೆ ಆದ ಕೊರುವೆ ತಾನು ಏಪಲ ಬಿರ್ವೆರ್ನ ಸಿದ್ಧಾಂತಗೂ ತಯಾರಾದುಲ್ಲೆ ಜಾತಿ ಇಶ್ಯೋಡು ರಾಜಕಾರಣ ಮಲ್ತಿನಾಳು ಅತ್ತು ಬಿಜೆಪಿ ನಾಯಕರಿಗೂ ಎನ್ನ ಕುಡೊಂಜಿ ಸವಾಲುಂಡು ಜಗದೀಶ್ ಅಧಿಕಾರಿನು ಬಿಜೆಪಿ ಹಿಡಿದು ದೆತ್ತುಪಾಡ್ಜಿಂಡ ಬಿಜೆಪಿ ಆಫೀಸ್ ಎದುರು ಉಗ್ರವಾಯಿನ ಹೋರಾಟ ಮಲ್ಪೆರೆ ಬಿರ್ವೆರು ತಯಾರುಲ್ಲ ಅಂದು ಪ್ರತಿಭಾ ಕುಳಾಯಿ ಪಂಡೆರು. 3 ದಿನದ ಒಳಗೆ ಅಧಿಕಾರಿಯವರು ಯಾವುದಾದ್ರೂ ನಮ್ಮದು ಒಂದು ಕ್ಷೇತ್ರಕ್ಕೆ ಹೋಗಿ ತಪ್ಪು ಕಾಣಿಕೆ ಹಾಕಿ ನಾನು ಮಾಡಿದ್ದು ತಪ್ಪಾಯಿತು ಅಂತ ಹೇಳಿ ಕೋಟಿ ಚೆನ್ನೈಯರ ಹತ್ರ ಕೇಳ್ಕೊಳ್ಬೇಕು ಅಂತ. ಅದೇ ರೀತಿ ಜನಾರ್ದನ್ ಪೂಜಾರಿ ಅವರ ಹತ್ರನೂ ಕ್ಷಮೆಯನ್ನು ಕೇಳಬೇಕು ಅಂತ ಹೇಳಿ ನಾನು ಕೇಳಿದ್ದೆ. ಇವತ್ತು 2ನೇ ದಿನ ಅಧಿಕಾರಿಯವರು ಈಗಾಗಲೇ ಕೋಟಿ ಚೆನ್ನೈಯರ ಕ್ಷೇತ್ರಕ್ಕೆ ಹೋಗಿ ಕ್ಷಮೆಯನ್ನು ಕೇಳಿದ್ದಾರೆ. ಅದು ಮಾತ್ರ ಅಲ್ಲ, ಇನ್ನು ಮುಂದಿನ ದಿನದಲ್ಲಿ ಆದಷ್ಟು ಶೀಘ್ರವೇ ಅವರು ಜನಾರ್ದನ್ ಪೂಜಾರಿ ಅವ್ರ ಹತ್ರ ಹೋಗಿ ಕಾಲು ಹಿಡಿದು ಕ್ಷಮೆಯನ್ನು ಕೇಳ್ತಾನಂತ ಹೇಳಿ ಒಂದು ವಿಡಿಯೋವನ್ನು ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ಟಿದ್ದಾರೆ. ಅದೇ ರೀತಿ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರಕ್ಕೆ ಹೋಗಿ ಅವರು ಪೂಜೆಗಳನ್ನು ಸಲ್ಲಿಸ್ತಾರೆ ಅಂತಲೂ ಹೇಳಿದ್ದಾರೆ.
ಗೆಜ್ಜೆಗಿರಿಗೆ ಹೋಗಿ ಅಲ್ಲಿಯೂ ತಪ್ಪು ಕಾಣಿಕೆಯನ್ನು ಹಾಕ್ತೇನೆ ಅಂತ ಹೇಳುವ ಮಾತನ್ನು ಹೇಳಿದ್ದಾರೆ. ಜಗದೀಶ್ ಅಧಿಕಾರಿಯವರು ದೊಡ್ಡ ತಪ್ಪು ಮಾಡಿದ್ದಾರೆ. ಆದರೆ ಇವತ್ತು ಅವರಿಗೆ ಪಶ್ಚಾತ್ತಾಪ ಇದೆ. ನಾವೆಲ್ಲರೂ ಮನುಷ್ಯರು, ಒಂದಲ್ಲ ಒಂದು ರೀತಿಯಲ್ಲಿ ನಾವು ತಪ್ಪುಗಳನ್ನು ಮಾಡ್ತೇವೆ. ಕ್ಷಮೆ ಮಾಡುವವನು ದೇವರು. ದೇವರ ಸನ್ನಿಧಾನಕ್ಕೆ ಹೋಗಿ ಅವರು ಕ್ಷಮೆಯನ್ನು ಕೇಳಿದ್ದಾರೆ. ನಾವು ಬಿಲ್ಲವರು ಬಲ್ಲವರು. ಖಂಡಿತವಾಗಿ ನಾವೆಲ್ಲ ಬಿಲ್ಲವರು ಅವರಿಗೆ ಕ್ಷಮೆಯನ್ನು ಕೋರಬೇಕು. ಆ ಸಂದರ್ಭದಲ್ಲಿ ನೋವಲ್ಲಿ ನಮ್ಮ ದೇವರಿಗೆ ಇಷ್ಟೊಂದು ಹೀನಾಯವಾಗಿ ಯಾರೋ ಮಾತಾಡ್ತಾನೆ ಅಂತಾದಾಗ ಆ ನೋವಲ್ಲಿ ಮಾತನ್ನು ಹೇಳಿದ್ದೆ. ನಾನು ನನ್ನ ಎಲ್ಲ ಬಿಲ್ಲವ ಬಾಂಧವರ ಹತ್ರ ಒಂದು ಕೈ ಮುಗಿದು ಪ್ರಾರ್ಥಿಸ್ಕೊಳ್ತಾ ಇದ್ದೇನೆ. ಅಧಿಕಾರಿಯವರು ಕ್ಷಮೆಯನ್ನು ಕೇಳಿದ್ದಾರೆ. ಯಾರು ಅವರಿಗೆ ಯಾವ ರೀತಿಯ ತೊಂದರೆಗಳನ್ನು ಮಾಡಬೇಡಿ. ಆ 1 ಲಕ್ಷ ರೂಪಾಯಿ ಘೋಷಣೆಯನ್ನು ನಾನು ಏನು ಮಾಡಿದ್ದೆ, ಅದನ್ನು ನಾನು ಗೆಜ್ಜೆಗಿರಿ ಕ್ಷೇತ್ರಕ್ಕೆ ಹೋಗಿ ಯಾರಾದರೂ ಬಡ ಮಕ್ಕಳಿದ್ರೆ ಅವರ ವಿದ್ಯಾಭ್ಯಾಸಕ್ಕೆ ನಾನು ಈ 1 ಲಕ್ಷ ರೂಪಾಯಿಯನ್ನು ಹಂಚುತ್ತೇನೆ. ಈವಾಗ ನಾನು ಓಪನ್ ಆಗಿ BJPಗೆ ಚಾಲೆಂಜ್ ಮಾಡ್ತಾ ಇದ್ದೇನೆ. ಇನ್ನು 3 ದಿನಗಳಲ್ಲಿ ನೀವು ಅಧಿಕಾರಿಯನ್ನು ನಿಮ್ಮ ಪಕ್ಷದಿಂದ ತೆಗೆದು ಹಾಕಲಿಲ್ಲ ಅಂತಾದರೆ 4ನೇ ದಿನ ನಿಮ್ಮ ಕಚೇರಿಯ ಮುಂದೆ ನಾವು ಬಿಲ್ಲವರು ಉಗ್ರವಾಗಿ ಹೋರಾಟವನ್ನು ಮಾಡುತ್ತೇವೆ. ಕುಡ್ಲದ ಬೋಳೂರು ಜಾರಂದಾಯ ಸಾನಡು 5 ದಿನ ನಡತಿನ ವರ್ಷಾದಿ ಜಾತ್ರೆ ಅಂಗಾರೆ ಕಾಂಡೆ ಕೊಡಿಜಾದ್ ಅಕೇರಿಯಾಂಡ್. ಸೋಮವಾರ ರಾತ್ರಿ ಸಾರ ಜುಮಾದಿ ಬೊಕ್ಕ ಬಂಟನೇಮ, ಕಾಂತೇರಿ ಜುಮಾದಿ ಬೊಕ್ಕ ಬಂಟನೇಮ, ಅಕೇರಿಗೆ ಅಣ್ಣಪ್ಪ ಬಂಜುಲಿ ನೇಮ ನಡತುಂಡು. ಊರ ಪರವೂರ ದೈವ ಭಕ್ತರು ನೇಮ ತೂದು ದೈವಲಿನ ಎಂಬು ನಟ್ಟುಂಡೇರು. ಕುಡ್ಲದ ಪುದರ್ಪೊಯಿ ಕಾರಣಿಕೊದ ಜಾರಂದಾಯ ಕ್ಷೇತ್ರ ಬೋಳೂರ್ದ ಜಾರಂದಾಯ ದೈವಸ್ಥಾನಡು ನಡತಿನ 5 ದಿನದ ವರ್ಷಾಧಿ ಜಾತ್ರೆ ಅಂಗಾರೆ ಅಕೇರಿ ಅಂಡ್. ಬೋಳೂರು ಜಾರಂದಾಯನ ಬಂಡಿ ಉಚ್ಚಯಗೂ ಮಲ್ಲ ಪುದರ್ ಪಡೆತಿನ ಕ್ಷೇತ್ರಡು ಶುಕ್ರವಾರ ರಾತ್ರಿ ಬೆಮ್ಮಿರ್ನ ದೇವ ಉಳ್ಳಾಯ ನೇಮ, ಶನಿವಾರ ಜಾರಂದಾಯ ಬಂಟನ ಬಂಡಿ ನೇಮ, ಐತಾರ ಕುಂಬ್ಳೆ ಸೀಮೆ ಜುಮಾದಿ ಬಂಟ ನೇಮ ನಡತಿದ್ದುಂಡು. ಸೋಮವಾರ ರಾತ್ರಿ ಸಾರ ಜುಮಾದಿ ಬೊಕ್ಕ ಬಂಟ ನೇಮಗೂ ಅಟ್ಟಣೆ ಆದಿತ್ತುಂಡು. ದೈವಳಿನ ಗಗ್ಗರದೆಚ್ಚಿ ಆದ ಪಲ್ಲೆಂಕಿ ಬಲಿ ಬೊಕ್ಕ ಮುಗ ಏರಾದು ಬದಿಕಾರ ಬಲಿ ನೇಮ ನಡತುಂಡು. ಸಾರ ಜುಮಾದಿ ಬಂಟ ನೇಮರ್ದು ಬೊಕ್ಕ ಕಾಂತೇರಿ ಜುಮಾದಿ ಬಂಟ ನೇಮ ಗಗ್ಗರದಿಚ್ಚಿ ಬಿರುಪಗರಿ ಸೇವೆಗ್ ನೇಮ ನಡತುಂಡು. ಅಕೇರಿಗ ಅಣ್ಣಪ್ಪ ಪಂಜುರ್ಲಿ ನೇಮಡು ಎಣ್ಣೆ ಬೂಲ್ಯ ಆದ ಅಣ್ಣಪ್ಪ ಪಂಜುರ್ಲಿ ನೇಮದ ಸೇವೆ ಸೊಯ್ರು ಯಾನೆ ಗೋವಿಂದ ಶೇಟ್ ಇತ್ತೆದ ನಾಗವೇಕರ್ ಕುಟುಂಬದ ಮಾತಾ ಸಾಯ ಸಾಕಾರಡು ನಡತುಂಡು. ಅಣ್ಣಪ್ಪ ಪಂಜುರ್ಲಿನ ಬಾರ್ನೆಗ್ ಊರ ಪರವೂರ ಭಕ್ತರು ವಿಶೇಷವಾದ ಬೇತೆ ಬೇತೆ ಭಕ್ಷ್ಯ ಫಲವಸ್ತುಲೇನು ದೈವದ ಎದುರು ರಾಶಿ ಪಾಡುವೆರು. ಆ ರಾಶಿದ ಎದುರು ದೈವ ಕುಲ್ಲುದು ಜೋಕ್ಲೆಗ್ ಪಟ್ಟದು ದೈವದ ಬಾರ್ಣೆ ನಡಪನೋ ಮುಲ್ಪದ ವಿಶೇಷ ಆದುಂಡು. ಅಂಗಾರೆ ಕಾಂಡೆ ದೈವಳಿನ ಪೂಜಾರಿ ದರ್ಶನ ಬೆಳ್ಗೊಡೆ ಬೊಕ್ಕ ಪಲ್ಲೆಂಕಿ ಬಲಿಯಾದ ಜಾತ್ರೆದ ಕೊಡಿಜಾಯಿರು.
ಅಕೇರಿಗೆ ಕುಡರ ಮಲಸದ್ದಿಲು ಕುಡ್ಲದ ಎಜೆ ಆಸ್ಪತ್ರೆ ಬೊಕ್ಕ ಸಂಶೋಧನಾ ಕೇಂದ್ರದ ನಿಲೆಟ್ಟು ಜೋಕ್ಲೆಗ್ ಪುಟ್ಟುಡ್ದೆ ಉಪ್ಪುನ ಹೃದಯ ಸೀಕದ ಬಗೆಟ್ ಜಾಗೃತಿ ವಾರಾಚರಣೆ ಉಪನ್ಯಾಸ ಕಾರ್ಯಕ್ರಮ ಉದಿಪನ ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ಸ್ ಅಸೋಸಿಯೇಷನ್ ದಕ್ಷಿಣ ಕನ್ನಡ ವಿಭಾಗದ ನಿಲೆಟ್ಟು ಕುಡ್ಲಡ್ ಆಂಬ್ಯುಲೆನ್ಸ್ ಲೋಕಾರ್ಪಣೆ ಕೊರೋನಾ ಪೊರ್ತುಡು ಆಂಬ್ಯುಲೆನ್ಸ್ ಡ್ರೈವರ್ಲು ಸಂದಾಯನ ಸೇವೆನು ಮದಪುನಂಚ ಇಜ್ಜಿ ವೇದವ್ಯಾಸ್ ಕಾಮತ್ ತುಳುನಾಡ ಭೂತಾರಾಧನೆ ಬೋಳೂರು ಜಾರಂದೆಯ ಸ್ಥಾನದ ವರ್ಷಾದಿ ಜಾತ್ರೆಡ್ ಸಾರ ಜುಮಾದಿ ಬಂಟ ಬೊಕ್ಕ ಕಾಂತೇರಿ ಜುಮಾದಿ ಬಂಟ ನೇಮ ಅಣ್ಣಪ್ಪ ಪಂಜುರ್ರಿ ನೇಮದ ಪೊರ್ಲು ಇಡಗಿನ ತುಳು ವಾರ್ತೆಲ ಮುಗಿಂಡು ನನ್ನ ಲಾತ ಸುದ್ದಿಗಾದತು ಒಂದು ಪ್ಲೇ ನಮ್ಮ ಕುಡ್ಲ 24/7